ಸ್ವಾತಂತ್ರ್ಯ ಬಂದು ಇವತ್ತು ಸುಮಾರು 79-80 ವರ್ಷ ಆಯಿತು. ಇವತ್ತು ಗ್ರಾಮೀಣ ಅಭಿವೃದ್ಧಿಗೆ ಜಾಸ್ತಿ ಒತ್ತನ್ನು ಇವತ್ತು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರ ಮಿಷನ್ ಇರ್ಬೋದು, ಕುಡಿಯುವ ನೀರಿನ ಜಲಜೀವನ್ ಮಿಷನ್ ಇರ್ಬೋದು, ನಮ್ಮ ಈ ಮನ್ರೇಗಾ, ಇನ್ನು ಮುಂದಿನ ಏನು ನಮ್ಮ ವಿಕಸಿತ ಭಾರತ್ ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಎಲ್ಲ ಇದ್ರೂ ಇವತ್ತು ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಗಳು ಒಂದಷ್ಟು ಅಭಿವೃದ್ಧಿಯನ್ನು ಮಾಡ್ತಾ ಇವೆ. ಇವತ್ತು ರಾಜ್ಯ ಸರ್ಕಾರ ಇದೆಲ್ಲವನ್ನು ಮರೆತಿದೆ. ಏನಿಲ್ಲ, ಇವರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಭರವಸೆ ಇಲ್ಲ. ನಮ್ಮ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಿದ್ದಾರೆ, ಸಾಜಾ ರಾಧಾಕೃಷ್ಣ ಆಳ್ವ, ಕೇಳಿ ಅವರಲ್ಲಿ ಚುನಾವಣೆ ಆಗದೆ ಎಷ್ಟು ವರ್ಷ ಆಯಿತು ತಾಲೂಕ್ ಪಂಚಾಯತಿಗೆ ಅಂತೇಳಿ. ಗ್ರಾಮ ಪಂಚಾಯತ್ ಅವಧಿ ಮುಗೀತಾ ಇದೆ, ಚುನಾವಣೆ ಮಾಡ್ತಾ ಇಲ್ಲ. ಜಿಲ್ಲಾ ಪಂಚಾಯತಿಗೆ ಚುನಾವಣೆ ಮಾಡ್ತಾ ಇಲ್ಲ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದೆ, APMC, ಚುನಾವಣೆ ಮಾಡ್ತಾ ಇಲ್ಲ. ಅಂದರೆ ಈ ಕಾಂಗ್ರೆಸ್ಸಿಗೆ ಪ್ರಜಾಪ್ರಭುತ್ವದಲ್ಲಿ ವಿಶ್ವಾಸ ಇದೆಯಾ? ಇವರು ಹೃದಯಕ್ಕೆ ಆ ಒಂದು ಸಂವಿಧಾನವನ್ನು ಇಟ್ಕೊಂಡು ನಮ್ಮ ಪಾರ್ಲಿಮೆಂಟ್ ಒಳಗೆ ಪ್ರವೇಶ ಮಾಡ್ತಾರಲ್ಲ, ನಾವು ಸಂವಿಧಾನದ ರಕ್ಷಕರು ಅಂತೇಳಿ. ಈ ತನಕ ಕಾಂಗ್ರೆಸ್ಸಿಗೆ ಯಾಕೆ ಚುನಾವಣೆ ಮಾಡ್ಲಿಕ್ಕೆ ಆಗಲಿಲ್ಲ? ಪಂಚಾಯತ್ ಅವಧಿ ಮುಗಿತದೆ ಗೊತ್ತುಂಟು ಅವರಿಗೆ. 5 ವರ್ಷದಲ್ಲಿ ಯಾರು 1993 ಪಂಚಾಯತ್ ರಾಜ್ ಕಾಯ್ದೆ ಮಾಡಿದ್ದು? ಇದೇ ಕಾಂಗ್ರೆಸ್ ಅಲ್ವಾ? ರಾಜೀವ್ ಗಾಂಧಿ ಪಂಚಾಯತ್ ರಾಜಿಗೆ 3 ಟೈರ್ ಸಿಸ್ಟಮ್ ಅನ್ನು ತರುವಂತ ಒಂದು ಕಾಯ್ದೆಯನ್ನು ತರ್ತಾರೆ. ರಾಜೀವ್ ಗಾಂಧಿ ತಂದಂತ ಪಂಚಾಯತ್ ರಾಜ್ ಕಾಯ್ದೆ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ಲ. ಇವತ್ತು ಗ್ರಾಮೀಣ ಭಾಗದ ಪಂಚಾಯಿತಿಗಳನ್ನು ಮತ್ತೆ ಸಬಲೀಕರಣ ಮಾಡಬೇಕನ್ನುವಂಥ ಉದ್ದೇಶ ಇಲ್ಲ. ಇದನ್ನೆಲ್ಲ ಬಿಟ್ಟು ಇವತ್ತು ಜನರ ಹಿತವನ್ನು ಕಾಯಬೇಕಾದಂಥ ಈ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಕುರ್ಚಿಯ ಗುದ್ದಾಟ ಒಂದು ಕಡೆ ಆಗ್ತಾ ಇದೆ. ಬಹುಶಃ ಅದನ್ನು ಮರೆಮಾಚಬೇಕು ಎನ್ನುವಂಥ ದೃಷ್ಟಿಯಿಂದ ಇವತ್ತು ಬಿಳಿ ಬಟ್ಟೆಯನ್ನು ಧರಿಸಿ ರಸ್ತೆಯಲ್ಲಿ ಓಡಾಟ ಮಾಡ್ತಾ ಇದ್ದಾರೆ. ಅದು ಕೂಡ ಕೇಂದ್ರ ಸರ್ಕಾರ ನಿರ್ಮಾಣ ಮಾಡಿದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಹೇಳುವಂಥದ್ದು ಕಾಂಗ್ರೆಸ್ಸಿಗರೇ, ನಿಮಗೆ ಏನಾದರೂ ಜನರ ಬಗ್ಗೆ ಕಾಳಜಿ ಇದ್ದರೆ ಹಳ್ಳಿಯ ಗುಂಡಿ ಬಿದ್ದ ರಸ್ತೆಯಲ್ಲಿ ನೀವು ಪಾದಯಾತ್ರೆ ಮಾಡಿ, ಜನರ ಕಷ್ಟವನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ, ಗ್ರಾಮೀಣ ರಸ್ತೆಗಳು ಹೇಗಿದೆ ಅಂತ ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ. ಅದು ಬಿಟ್ಟು ಮೀಡಿಯಾದವರ ಎದುರುಗಡೆ ಏನೋ ಸೂಪರ್ ವೈಟ್ ಬಟ್ಟೆಯನ್ನು ಹಾಕಿ ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹೋಗುವಂಥ ಕೆಲಸವನ್ನು ಮಾಡಬೇಡಿ ಅಂತ ಅವರಿಗೆ ನನ್ನ ಒಂದು ಸಲಹೆಯನ್ನು ಕೊಡ್ತಾ ಇದ್ದೇನೆ. ಈ ಒಂದು ನೇತಾರರ ಹೆಸರನ್ನು ಇಡಲಿಲ್ಲ, ಯಾವುದೇ ಒಂದು ರಾಜಕೀಯ ಪಾರ್ಟಿಯ ನಾಯಕನ ಹೆಸರನ್ನು ಇಡಲಿಲ್ಲ. ಒಟ್ಟು ಒಂದು ಹೆಸರಿಗೆ ಬೇಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಇಷ್ಟು ರಂಪಾಟ ಮಾಡ್ತಾ ಇದೆ ಅಂದರೆ ಇವತ್ತು ಜನರ ವಿಶ್ವಾಸವನ್ನು ಕಳ್ಕೊಂಡಂಥ ಒಂದು ರಾಜಕೀಯ ಪಾರ್ಟಿ ಮತ್ತೊಮ್ಮೆ ತನ್ನ ಅಸ್ತಿತ್ವವನ್ನು ತೋರಿಸುವ ಉದ್ದೇಶದಿಂದ ಇವತ್ತು ರಸ್ತೆಗಿಳಿದು ಇವತ್ತು ಜನರ ಮನಸ್ಸನ್ನು ಬೇರೆಡೆಗೆ ಸೆಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ. ನಾನು ಕಂಡುಕೊಂಡಾಗೆ ಬೇಕು ಎನ್ನುವಂಥ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ವಿಕಸಿತ ಪಂಚಾಯಿತಿ ಎಲ್ಲಿಂದ ಅಭಿವೃದ್ಧಿ ಆಗಬೇಕು ಅಂದರೆ ಪಂಚಾಯಿತಿ ಮಟ್ಟದಲ್ಲಿ ವಿಕಸನ ಆಗಬೇಕು ಅಂತಲೇ. ವಿಕಸಿತ ಪಂಚಾಯಿತಿ ಆಗಬೇಕಾದ್ರೆ ಮತ್ತೊಂದು ಹೆಸರು ಅಂತ ಬರ್ತದೆ. ಯಾವುದು? ಮಹಾತ್ಮ ಗಾಂಧಿಯನ್ನು ಸೇರಿಸಿದ್ರೆ ಮತ್ತೊಂದು ಸೇರಿಸಿದ್ರೆ ಬರ್ತದೆ. ಈ ಹೆಸರುಗಳು ಇದು ಶುರು ಅಲ್ಲ ಬದಲಾವಣೆ ಆಗೋದು. ನಾನು ಅದಕ್ಕೆ ಪೀಠಿಕೆ ಹಾಕಿದೆ. 77ರಲ್ಲಿ ಮೊರಾರ್ಜಿ ದೇಸಾಯಿ ಇದನ್ನು ಆರಂಭ ಮಾಡಿದರು. ಕೂಲಿಗಾಗಿ ಕಾಳು ಯೋಜನೆ ಅಂತ ತಂದರು. ಅರ್ಥ ಆಯ್ತಾ? ಅಲ್ಲಿಂದ ಹೆಸರುಗಳು ತುಂಬ ಸಲ ಬದಲಾವಣೆ ಆಗಿದೆ. ಒಂದು ಸಲ ಅಲ್ಲ ಬದಲಾವಣೆ ಆಯಿತು. 77ರಿಂದ ಇವತ್ತು ನಾವು 2026ರಲ್ಲಿ ಇದ್ದೇವೆ. ಸುಮಾರು 49 ವರ್ಷದಲ್ಲಿ ಈ ಯೋಜನೆ ಅನುಷ್ಠಾನ ಆಗ್ತಾ ಇದೆ. 10 ಬಾರಿ ಇದರ ಹೆಸರುಗಳು ಚೇಂಜ್ ಆಗಿದೆ. ಇವತ್ತು ರಾಜಕೀಯ ಉದ್ದೇಶಕ್ಕೋಸ್ಕರ ಇವತ್ತು ಕಾಂಗ್ರೆಸ್ ಅವರು ಇದನ್ನು ಮಾಡ್ತಾ ಇದ್ದಾರೆ, ಬೇರೆ ಏನಿಲ್ಲ ಅದರಲ್ಲಿ ನನ್ನ ಕಾಣೋದು. ಯಾಕಂದರೆ ಆಗ ಅವರು ಯಾವ ದೇಶದ ಕೊಟ್ಟಿದ್ರು? ಜವಾಹರ್ಲಾಲ್ ನೆಹರು ಇಟ್ಟುಕೊಂಡಿದ್ರು. ಆಗ ಯಾರು ಮಾತಾಡಿದರು? ನಾನು ಹೇಳ್ತೇನೆ ಇವರು ರಾಷ್ಟ್ರಪಿತ ಸರಿ. ಜವಾಹರ್ಲಾಲ್ ನೆಹರು ಯಾರು? ಒಬ್ಬ ಕಾಂಗ್ರೆಸ್ಸಿನ ನಾಯಕ, ಪ್ರಧಾನಮಂತ್ರಿ ಕಾಂಗ್ರೆಸ್ಸಿನ. ಅವರು ಎಷ್ಟು ಕಡೆ ಜವಾಹರ್ಲಾಲ್ ನೆಹರು ಹೆಸರಿಟ್ಟಿದ್ದಾರೆ, ಎಷ್ಟು ಕಡೆ ಇಂದಿರಾ ಗಾಂಧಿ ಹೆಸರಿಟ್ಟಿದ್ದಾರೆ, ಎಷ್ಟು ಕಡೆ ರಾಜೀವ್ ಗಾಂಧಿ ಹೆಸರಿಟ್ಟಿದ್ದಾರೆ, ಈಗ ಸೋನಿಯಾ ಗಾಂಧಿ ಕೂಡ ಹೆಸರಿಟ್ಟಿದ್ದಾರೆ. ಪ್ರಧಾನಿ ಅಲ್ಲದಿದ್ದರೂ ಇಟ್ಟಿದ್ದಾರೆ. ಹೆಸರು ಇಡುವುದರಲ್ಲಿ ಯಾವುದೇ ಒಂದು ಉದ್ದೇಶ ಸಾಫಲ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ನಾನು ಹೇಳ್ತೀನಿ ಮತ್ತೆ ಹೇಳ್ತೀನಿ ಸಾಫಲ್ಯತೆಯನ್ನು ಪಡ್ಕೊಳ್ಳೋದಿಲ್ಲ. ಕಾಲಕಾಲಕ್ಕೆ ಸಂದರ್ಭಕ್ಕೆ ಅನುಸಾರವಾಗಿ ಈ ದೇಶದ ಅಭಿವೃದ್ಧಿ, ಈ ದೇಶದ ಜನರ ಮಾನಸಿಕತೆಯನ್ನು ತಿಳ್ಕೊಂಡು
ಸರ್ಕಾರ ಒಂದು ತೀರ್ಮಾನವನ್ನು ತಗೊಳ್ತದೆ. ತೀರ್ಮಾನ ತಗೊಳ್ಬೇಕಿದ್ರೆ ದೇಶವನ್ನು ಸಮಗ್ರವಾಗಿ ಯೋಚನೆ ಮಾಡೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮ ಆಗ್ತದೆ. ದೇಶದ ಕಟ್ಟಕಡೆಯ ವ್ಯಕ್ತಿಯ ಆ ಒಂದು ಉದ್ದೇಶ ಇಟ್ಟುಕೊಂಡು ಒಂದು ಕಾರ್ಯಕ್ರಮ ಆಗ್ತದೆ. ದೇಶ ಸ್ವಾತಂತ್ರ್ಯದ 100ನೇ ಆ ಒಂದು ವರ್ಷಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಭಾರತ ಹೇಗಿರಬೇಕು ಅಂತ ಯೋಚನೆ ಮಾಡುವಾಗ ಆ ಭಾರತದ ಹೆಸರನ್ನು ಇಟ್ಟಿದ್ದಾರೆ, ಯಾವುದೋ ಒಬ್ಬ ವ್ಯಕ್ತಿಯ ಹೆಸರನ್ನು ಇಡಲಿಲ್ಲ. ಕಾಂಗ್ರೆಸ್ನವರು ಜವಾಹರ್ಲಾಲ್ ನೆಹರು ಹೆಸರಿಟ್ಟರು, ಅದನ್ನು ತೆಗೆದರು. ಮತ್ತೆ ಉದ್ಯೋಗ ಖಾತ್ರಿ, ಆಗ BJP ಮಾತಾಡಲಿಲ್ಲ, ಕಮ್ಯುನಿಸ್ಟ್ ಮಾತಾಡಲಿಲ್ಲ, ಯಾರು ಮಾತಾಡಲಿಲ್ಲ. ಒಂದು ಹೆಸರಿನಿಂದ ಎಲ್ಲ ಕಾರ್ಯಕ್ರಮಗಳು ಆಗೋದಿದ್ರೆ, ಒಂದು ಹೆಸರಿನಿಂದ ದೇಶದಲ್ಲಿ ಬದಲಾವಣೆ ಆಗ್ತಿದ್ರೆ ಏನೋ ಮಾಡ್ಬೋದು.